ತುಂಬೆ ಶಾರದೋತ್ಸವಕ್ಕೆ 25 ವರ್ಷ ತುಂಬುತ್ತಿರುವುದು ಅಭಿನಂದನೀಯ. ಸಂಘಟನೆಗಳು ಹುಟ್ಟಿಕೊಳ್ಳುವಾಗ ತುಂಬಾ ಉತ್ಸಾಹ ಇರುತ್ತದೆ, ಆದರೆ ಬೆಳೆಯುತ್ತಾ ಹುಮ್ಮಸ್ಸು ಕಡಿಮೆಯಾಗುತ್ತದೆ. ಆದರೆ ತುಂಬೆಯ ಶಾರದೋತ್ಸವ ಸಮಿತಿಯ ಆರಂಭದ ಉತ್ಸಾಹ ಇನ್ನೂ ಉಳಿದಿದೆ. ಅದರ ಪರಿಣಾಮ ಇಂದು ಸುಂದರವಾದ ಸಭಾಭವನ ನಿರ್ಮಾಣಗೊಂಡಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾ ಎನ್ ರಾಜೇಂದ್ರ ಕುಮಾರ್ ಹೇಳಿದರು. ತುಂಬೆಯ ಶ್ರೀ ಶಾರದಾ ಸೇವಾ ಪ್ರತಿಷ್ಠಾನ ಹಾಗೂ ಶ್ರೀ ಶಾರದಾ ರಜತ ಮಹೋತ್ಸವ ಸಮಿತಿಯ ಆಶ್ರಯದಲ್ಲಿ ತುಂಬೆಯ ರಾಮಲ್ಕಟ್ಟಿಯಲ್ಲಿ ನಿರ್ಮಾಣಗೊಂಡ ಶ್ರೀ ಶಾರದಾ ಸಭಾಭವನವನ್ನು ಉದ್ಘಾಟಿಸಿ ಬಳಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಸಭಾಭವನಕ್ಕೆ 6 ಲಕ್ಷ ರೂಪಾಯಿ ಆರ್ಥಿಕ ಸಹಕಾರ ನೀಡುವುದಾಗಿ ಘೋಷಿಸಿದರು. 25 ವರ್ಷದ ಹಿಂದೆ ಪ್ರಾರಂಭಗೊಂಡಂಥ ತುಂಬೆ ಶಾರದೋತ್ಸವ ಇವತ್ತು ನಾಳೆಗೆ 25 ವರ್ಷ ಹೋಗ್ತದೆ ಅಂತ ಭಾಳ ಸಂತೋಷ ಆಗ್ತದೆ. ಕೆಲವು ಕಡೆ ಹುಟ್ಟುವಾಗ ಭಾಳ ಹುಮ್ಮಸ್ಸಿನಿಂದ ಹೋಗ್ತಾರೆ, ಮುಂದೆ ಹೋಗುವಾಗ ದೀಪನಲ್ಲಿ ಹೋಗ್ತದೆ. ಆದರೆ ತುಂಬೆಯಲ್ಲಿ ಈಗಾಗಲೇ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರನ್ನು ನೋಡಿದಾಗ ತುಂಬೆಯಲ್ಲಿ ಇಷ್ಟು ಜನ ಈ ಸಮಾಜದ ಹಿಂದೂ ಸಮಾಜದ ಬಗ್ಗೆ ಚಿಂತನೆ ಮಾಡುವವರು ಹಾಗೂ ಶಾರದೋತ್ಸವ ನಡೆಸುವವರು ಅದಕ್ಕೆ ಜೊತೆಯಾಗಿ ಈ ಒಂದು ಸಭಾಮಂಟಪವನ್ನು ನಿರ್ಮಿಸುವಲ್ಲಿ ಕೈಗೂಡಿಸಿದ್ದಾರೆ ಅಂತ ಹೇಳಿದರೆ ಭಾಳ ಸಂತೋಷ ಆಗ್ತದೆ. ತುಂಬೆಯ ಎಲ್ಲ ಜನರಿಗೆ ನಾನು ತಲೆಬಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಊರಿನ ಜನರು ಒಟ್ಟಾದಾಗ ಸಂಕಲ್ಪ ಸಿದ್ಧಿಯಾಗುತ್ತದೆ ಎಂದು ತಿಳಿಸಿದರು. ಹಿಂದೂ ಸಮಾಜವನ್ನ ಸಂಘಟಿಸುವ, ದೇಶ ಕಟ್ಟುವ ಕಾರ್ಯವನ್ನ ಇಲ್ಲಿನ ಶಾರದೋತ್ಸವ ಸಮಿತಿ ಮಾಡುತ್ತಿದೆ. ಅಭಿವೃದ್ಧಿಯ ಜೊತೆಗೆ ದೇಶದ ಸಂಸ್ಕೃತಿ ಉಳಿಸುವ ಕಾರ್ಯ ಆದಾಗ ಪ್ರಧಾನಿಯವರ ವಿಕಸಿತ ಭಾರತದ ಸಂಕಲ್ಪ ಈಡೇರುತ್ತದೆ ಎಂದರು. ನಮ್ಮ ಸನಾತನವಾದ ಸಂಸ್ಕೃತಿದ ಒಂದು ಪಾತ್ರ ಇಲ್ಲಿ ಒಂದೇ ಕಾಲಕ್ಕೆ ಒಂದು 30 ಖರ್ಚು ಮಾಡ್ತಾರೆ. ನನ್ನ ಬಾಕಿ ಮಾಡ್ತಾರೆ ಎಲ್ಲ ಅದು ಬಂದಿದೆ. ಹಾಗಾಗಿ ವಿಶ್ವಾಸವನ್ನು ಇಲ್ಲಿ ಬೈದಿನ ಅತಿಥಿನಗಳು ಎಂದು ಮಾತೆಲ್ಲ ಸೇರಿ ಈಗೆಲ್ಲ ಕೈಗೆ ಹೆಚ್ಚಿನ ಒಂದು ಮನಪಾದ ಈಗೆಲ್ಲ ಪೂರ್ತಿ ಮನಸ್ಸಿನ ಕೆಲಸವನ್ನು ಖಂಡಿತ ಪ್ರಶ್ನೆ ಅಲ್ಲ ಕೃಷಿ ಪಡ್ಕೊಂಡು ಅವನಿ ಭಾಗ ಅಂಡ ಊರೆಲ್ಲ ಒಟ್ಟು ಸೇರಿದ ಬಾರಿ ಪ್ರಾಮುಖ್ಯತೆ ಇರುತ್ತೆ. ತುಂಬದ ಕಾರ್ಯಕ್ರಮಗಳಿಗೆ ವಿಶೇಷವಾದ ಬಂದ ಆ ಜವನಿಯನ್ನ ತಂಡದವರಲ್ಲ ಇಲ್ಲಿ ಹಿಂದೂ ಸಮಾಜ ಭಾರಿ ಎಂಟ ಪರಿಸ್ಥಿತಿ ಇವಾಗ ಒಂದು ಅಂತೇಳಿ ಕೆಲವೊಂದರ ತಯಾರಿ ವಿಶೇಷವಾಗಿ ತುಂಬೆ ಈ ಪುದು ಭಾಗ ಈ ಪರಿಸ್ಥಿತಿ ಭಿನ್ನ ಆಗ್ತದೆ. ವಿಧಾನ ಪರಿಷತ್ನ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದರ ಹಿಂದೆ ಸುಖ ಇರುತ್ತದೆ ಎಂದರು. ತನ್ನ ಶಾಸಕ ನಿಧಿಯಿಂದ 5 ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಘೋಷಿಸಿದರು. ಅತ್ಯಂತ ಖುಷಿಯ ಸಂದರ್ಭ ನಾವಿಲ್ಲಿದ್ದೇವೆ. ತುಂಬೆ ಭಾಗದಲ್ಲಿ 25 ವರ್ಷಕ್ಕೆ ಏನೋ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಶಾರದಾ ಪೂಜಾ ಈ ಸಮಿತಿಗೆ ತುಂಬೆ ಶಾರದೋತ್ಸವ ಸಮಿತಿಗೆ 25 ವರ್ಷ. ಈಗಾಗಲೇ ಹಿರಿಯರಾದಂತಹ ರಾಜೇಂದ್ರ ಕುಮಾರ್ ಅವರು ಹೇಳಿದರು, 25 ವರ್ಷ ಯಾವ ರೀತಿ ಒಂದು ಸಂಸ್ಥೆ ಪ್ರಾರಂಭ ಆಗಬೇಕಾದ್ರೆ ಕೆಲವು ಸಲ ಜೋರಾಗಿ ಪ್ರಾರಂಭ ಆಗಲ್ಲ, ನಿಧಾನಕ್ಕೆ ಕ್ಷೀಣಿಸ್ತದೆ ಅಂತ. ನೀವು ಆ ಥರ ಅಲ್ಲ, ಯಾವ ರೀತಿ ಅಂದ್ರೆ 25 ವರ್ಷದಲ್ಲಿ ಅತ್ಯಂತ ಶ್ರದ್ಧೆಯನ್ನು ಮಾಡಿದ ಕಾರಣಕ್ಕೋಸ್ಕರ ಇವತ್ತು
ಇಷ್ಟು ಅಗಾಧವಾದ ಒಂದು ಸಂಘಟನೆಯಾಗಿ ಬೆಳೆದಿದ್ದೀರಿ. ಅದರ ಜೊತೆಗೆ ಉತ್ತಮವಾದ ಒಂದು ಸಭಾಂಗಣ, ಈ ಸಭಾಂಗಣ ನಿಮ್ಗೆಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಉತ್ತಮ ಸಭಾಂಗಣ, ಈ ಭಾಗದ ಎಲ್ಲ ಕಟ್ಟ ಕಡೆಯ ವ್ಯಕ್ತಿಯ ಅವರ ಪ್ರತಿಯೊಂದು ಮನೆಯ ಉತ್ತಮ ಕಾರ್ಯಕ್ಕೆ ಇದು ಮಂಗಳ ಕಾರ್ಯಕ್ಕೆ ಇದು ನಾಂದಿಯಾಗಲಿ, ಅದರ ಜೊತೆಗೆ ಬಡವರಿಗೆ ಸಹಾಯ ಆಗಲಿ. ರೇಖಾ ಬಿ ಆಳ್ವ ಪೆರ್ಲಬೈಲು ದೀಪ ಪ್ರಜ್ವಲಿಸಿದ್ರು. ಕಾರ್ಯಕ್ರಮದಲ್ಲಿ ಸಭಾಭವನ ನಿರ್ಮಾಣಕ್ಕೆ ವಿಶೇಷ ಸಹಕಾರವನ್ನ ನೀಡಿದ ರೇಖಾ ಬಿ ಆಳ್ವ, ಜಯಪ್ರಕಾಶ್, ಕಮಲಾಕ್ಷ ಕೊಟ್ಟಿಂಜ, ರಾಘವ ಬಂಗೇರ ಪೇರ್ಲಬೈಲು, ತಾರ್ನಾಥ್ ಕೊಠಾರಿ ತೇವು, ಪ್ರಿಯಾ ಸುನಿಲ್ ಅವರನ್ನ ಸನ್ಮಾನಿಸಲಾಯಿತು. ಆರ್ಥಿಕ ಸಹಕಾರ ನೀಡಿದವರನ್ನ ಗೌರವಿಸಲಾಯಿತು. ವೇದಿಕೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಸಹ ಕಾರ್ಯದರ್ಶಿ ಶರಣ್ ಪಂಪೇಲ್, ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಶಶಿಕುಮಾರ್ ರೈ ಪಾಲ್ಯುಟ್ಟು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಂತೋಷ್ ಕುಮಾರ್ ರೈ ಬೋಳ್ಯಾರ್, ಕ್ಯೂನಿಕ್ಸ್ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಭುವನೇಶ್ ಪಚ್ಚಿನಡ್ಕ, ಉದ್ಯಮಿ ಮಹಾಬಲ ಕೊಟ್ಟಾರಿ, ನೈಜೀರಿಯಾದ ಉದ್ಯಮಿ ಅಜಿತ್ ಚೌಟಾ ದೇವಸ್ಯ, ಮಾಜಿ ಶಾಸಕ ಕೆ ಪದ್ಮನಾಭ ಕೊಟ್ಟಾರಿ, ಚಾರ್ಟೆಡ್ ಇಂಜಿನಿಯರ್ ಬಿಎನ್ ರವೀಂದ್ರ ತುಂಬೆ, ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಚಂದ್ರ ಪ್ರಕಾಶ್ ಶೆಟ್ಟಿ ತುಂಬೆ, ಪ್ರಮುಖರಾದ ಸೌಮ್ಯ ಆರ್ ಶೆಟ್ಟಿ, ಪ್ರಕಾಶ್ ಚಂದ್ರ ರೈ ದೇವಸ್ಯ, ಉಮೇಶ್ ಸಾಲಿಯನ್ ಬೆಂಜಿನ ಪದವು, ಸೌರವ್ ಶೆಟ್ಟಿ ಗುರ್ಮೆ, ಗಣೇಶ್ ಸಾಲಿಯನ್, ಬೇಬಿ ಕುಂದರ್, ಸೀತಾರಾಮ್ ಎ, ಪ್ರಿಯಾ ಸುನಿಲ್, ಚಂದ್ರಶೇಖರ್ ಗಂಭೀರ ಮೊದಲಾದವರು ಉಪಸ್ಥಿತರಿದ್ದರು. ಪ್ರಧಾನ ಸಂಚಾಲಕ ತೇವು ತಾರ್ನಾಥ್ ಕೊಟ್ಟಾರಿ ಸ್ವಾಗತಿಸಿದ್ರು. ಯೋಗೀಶ್ ವಂದಿಸಿದ್ರು. ಎಚ್ಕೆ ನಾಯನಾಡು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.